ಎಗ್ ಮಸಾಲ ರೆಡಿಯಾಗಿದೆ ನೋಡಿ. ಎಷ್ಟು ತುಂಬ ಚೆನ್ನಾಗಿದೆ. ಇದು ಯಾವ ರೀತಿ ಮಾಡಿದಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಎಗ್ ಮಸಾಲ ಮಾಡುವಂತ ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಟ್ಕೊಳ್ತಿದ್ದೇನೆ ನಾನು. ತುಂಬ ಚೆನ್ನಾಗಾಗುತ್ತೆ ಇದು. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಆ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸ್ವಲ್ಪ ಹಾಕಿದೆ ಸಾಕು, ಜಾಸ್ತಿ ಬೇಡ. ಪಟ ಪಟ ಅಂತ ಸಿಡಿದ ನಂತರ ಸ್ವಲ್ಪ ಶುಂಠಿ ಚಿಕ್ಕ ಚಿಕ್ಕ ಪೀಸಷ್ಟು ಶುಂಠಿ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಶುಂಠಿ ಹಾಕ್ಕೊಳ್ತೇನೆ. ಆ ನಂತರ ಒಂದು ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಮೆಣಸು, ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ ನಾನು. ಬೇಕಾದರೆ ಒಣ ಮೆಣಸು ಕೂಡ ಹಾಕ್ಕೊಳ್ಬೋದು. ನಾನು ಕಾಯಿ ಮೆಣಸಿತ್ತು, ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ ನಾನು. ಇನ್ನು ಇಷ್ಟು ಫ್ರೈ ಆದ ನಂತರ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು, ಅದಕ್ಕೆ ನಾನು ಒಂದು ದೊಡ್ಡದು ಒಂದು ಈರುಳ್ಳಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು, ಯಾಕೆಂದರೆ ಇದು ಈರುಳ್ಳಿ ಎಲ್ಲ ಕೆಂಪಾಗಬೇಕು, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತೇನೆ ನಾನು. ಕೆಂಪಾಗುವ ತನಕ, ಗೋಲ್ಡನ್ ಬ್ರೌನ್ ಆಗುವ ತನಕ ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು. ನಾನು ಆ ಥರ ಮಾಡ್ತಿದ್ದೇನೆ ನೋಡಿ. ಇಷ್ಟಾಯಿತು, ಇಷ್ಟು ಸಾಕು. ತುಂಬ ಗೋಲ್ಡನ್ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಸ್ವಲ್ಪ ಆದರೆ ಸಾಕು. ಇದಕ್ಕೆ ನಾನು ಒಂದು ಟೊಮೆಟೊ ಅನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಅದನ್ನು ಹಾಕ್ತೇನೆ ಇದಕ್ಕೆ. ತುಂಬ ಚೆನ್ನಾಗಾಗುತ್ತೆ ಇದು, ಹುಳಿಯಾಗಿ ಖಾರಾಗಿ ಎಲ್ಲ ತುಂಬ ಟೇಸ್ಟ್ ಆಗುತ್ತೆ ಇದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತೇನೆ. ಇದಕ್ಕೆ ಚೆಂದ ಮಾಡಿ ಮಿಕ್ಸ್ ಮಾಡುವ ಇದನ್ನು. ಇದು ಸ್ವಲ್ಪ ತೆಳು ಉಂಟಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ರೆಡ್ ಕಲರ್ ಆಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು ಮಸಾಲೆ. ಇದು ಸ್ವಲ್ಪ ತೆಳು ಉಂಟು, ಸ್ವಲ್ಪ ಗಟ್ಟಿ ಆಗಲಿ. ಆದ ನಂತರ ಕೊತ್ತಂಬರಿ ಪುಡಿ, ಕೊರಿಯಂಡರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ತೇನೆ ಇದಕ್ಕೆ. ಇಷ್ಟಾದರೆ ಸಾಕು. ಮಸಾಲೆಯನ್ನು ಸ್ವಲ್ಪ ಈ ಥರ ಫುಲ್ಲು ಸ್ಪ್ರೆಡ್ ಮಾಡಿ, ಯಾಕೆಂದರೆ ಮೊಟ್ಟೆ ಹಾಕಬೇಕಲ್ಲ, ಮಸಾಲೆ ಎಲ್ಲ ಎಳ್ಕೊಂಡು ಚೆನ್ನಾಗಿ ಆಗುತ್ತೆ ಮೊಟ್ಟೆ. ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ನಾನು 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಗ್ಯಾಸ್ ಲೋ ಇಟ್ಟು ಮೊಟ್ಟೆಯನ್ನು ಈ ಥರ ಒಡೆದು ಒಂದೊಂದು ಪ್ಲೇಸ್ಗೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಬೇಡಿ, ಈ ಥರನೇ ಸ್ವಲ್ಪ ಹೊತ್ತು ಇಟ್ಟು ಸ್ವಲ್ಪ ಬಾಯಿ ಮುಚ್ಚಿ ಹಬೆಯಲ್ಲಿ ಸ್ವಲ್ಪ ಬೇಯಿಸಬೇಕು. ಅಂದರೆ ಸ್ವಲ್ಪ ಗಟ್ಟಿಯಾಗೋ ತನಕ, ಅಲ್ಲಿ ತನಕ ಮುಟ್ಲಿಕ್ಕೆ ಹೋಗಬೇಡಿ, ಈ ಥರನೇ ಇರಲಿ. ಈ ಥರ ಮಾಡಿ ನೋಡಿ, ಯಾಕೆಂದರೆ ದಿವಸಲು ಚಿಕನ್, ಮೀನು ಆ ಥರದ್ದೇ ತೋರಿಸ್ತಾ ಇದ್ದೆ. ಈ ಥರ ಇವತ್ತು ಸ್ವಲ್ಪ ಬೇರೆ ರೆಸಿಪಿ ಮಾಡುವಂಥ ಎಗ್ ಮಸಾಲ ಮಾಡ್ತಾಯಿದ್ದೇನೆ. ಈ ಥರ 4 ಮೊಟ್ಟೆ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬಾಯಿ ಮುಚ್ಚಿ ಸ್ವಲ್ಪ ಹಬೆಯಲ್ಲಿ ಇದು ಬೇಯಲಿ, ಯಾಕೆಂದರೆ ಇದೆಲ್ಲ ಒಡೆದೋಗುತ್ತೆ. ನಾನು ಈಗಲೇ ಮಿಕ್ಸ್ ಮಾಡಿದರೆ ಸ್ವಲ್ಪ ಮಸಾಲೆ ಅದರೊಟ್ಟಿಗೆ ಒಳ್ಳೆಯದಾಗಿ ಬೆಂದು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನೀಗ ಮುಚ್ಚುತ್ತಿದ್ದೇನೆ ಇದಕ್ಕೆ. ನೋಡಿ, ನಾನು 2 ನಿಮಿಷ ಹಾಗೇನೆ ಬಿಟ್ಟಿದ್ದೇನೆ. ಈಗ ಹೇಗಿದೆ ಅಂತ ನೋಡುವ. ನೋಡಿ, ಇಷ್ಟು ಹಾಕಲಿಕ್ಕೆ ಬಿಡಬೇಕು, ಯಾಕೆಂದರೆ ಇದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಮಗುಚಿ ಹಾಕುವಾಗ ಎಂತ ಆಗೋದಿಲ್ಲ ಅದು. ಇದರ ಮೇಲೆ ಸ್ವಲ್ಪ ನೋಡಿ ಗರಂ ಮಸಾಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ತೇನೆ ಎಲ್ಲದಕ್ಕೂ. ಸ್ವಲ್ಪ ನೋಡಿ, ಇಷ್ಟು ಮೆಣಸಿನ ಪುಡಿ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು, ಯಾಕೆಂದರೆ ಅದರ ಮೊಟ್ಟೆಗೆ ಎಂತ ಹಾಕಲಿಲ್ಲಲ್ಲ, ಅದಕ್ಕೆ ಮಸಾಲೆ ಸ್ವಲ್ಪ ಹಾಕುವಂತ. ಒಂದು ಚಿಟಿಕೆಯಷ್ಟು ನೋಡಿ, ಒಂದೇ ಚಿಟಿಕೆಯಷ್ಟು ಉಪ್ಪು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಾನು. ಈಗ ಇದನ್ನು
ಸ್ವಲ್ಪ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಮೊಟ್ಟೆ ಎಷ್ಟು ಅಗಲ ಉಂಟು, ಒಂದೊಂದು ಮೊಟ್ಟೆ ಅಷ್ಟು ಅಗಲ ಕಟ್ ಮಾಡಿ ಇಟ್ಕೊಂಡು ಈ ಥರ ಮಾಡಬೇಕು. ನಾವು ಚಪಾತಿ ಹೇಗೆ ಈಗ ಫೋಲ್ಡ್ ಮಾಡ್ತೇವೆ ಆ ಥರ ಮಾಡಿದರೆ ಆಯಿತು. ನೋಡಿ ಈ ಥರ. ನೋಡಿ ನಾನು 4 ಮೊಟ್ಟೆಯನ್ನು ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಇದು ಸ್ವಲ್ಪ ಆಗಲಿಲ್ಲ, ಅದು ಬೇಯಲಿಲ್ಲ ನೋಡಿ, ಅದಕ್ಕೆ ಹೊಡಿತದಂತ ನಾನು ಹಾಗೆಯೇ ಬಿಟ್ಟಿದ್ದೇನೆ. ಇದೆಲ್ಲ ಆಗಿದೆ. ಮಿಡ್ಲಲ್ಲಿ ಮಸಾಲೆ ಉಂಟು, ಈ ಥರ ಫೋಲ್ಡ್ ಮಾಡಿದ್ದೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಅದು. ನೋಡಿ ಇಲ್ಲಿ 1 2 3 4 ಉಂಟು. ಇದು ಸ್ವಲ್ಪ ಹೊತ್ತು ಹೀಗೇನೆ ಬೇಯಲಿ. ಇದನ್ನು ಕೂಡ ಈಗ ತಿರುಗಿಸಿ ಹಾಕ್ಕೊಳ್ತೇನೆ ನಾನು. ನೋಡಿ ಈ ಥರ ಮಾಡಿದರೆ ಆಯಿತು. ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಸ್ವಲ್ಪ ಬೇಯಲಿ. ಈಗ ನಂತರ ಎಗ್ ಮಸಾಲ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಎಂತ ಇಲ್ಲ, ನೀರುಳ್ಳಿ, ಟೊಮೆಟೊ, ಕಾಯಿ ಮೆಣಸು ಇದ್ದರೆ ಅಷ್ಟು ಸಾಕು. ಇದರಲ್ಲಿ ಎಗ್ ಮಸಾಲ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದು ಗಂಜಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಖಾರ ಇರುತ್ತೆ, ಹುಳಿ ಖಾರ ಎಲ್ಲ ಒಟ್ಟೊಟ್ಟಿಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ನೋಡುವ ಈಗ. ನೋಡಿ ಎಗ್ ಮಸಾಲ ರೆಡಿ ಆಗಿದೆ. ನಾನು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ, ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೇನೆ. ಎಗ್ ಮಸಾಲ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಒಂದು ಕೂಡ ಇದು ಹೊಡಿಲಿಲ್ಲ ನೋಡಿ. 4 ಹಾಕಿದೆ, 4 ಕೂಡ ಹಾಗೇನೆ ಉಂಟು. ಫುಲ್ ರೆಡಿ ಆಗಿದೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ನಾನು. ನೋಡಿ ಎಷ್ಟು ಸೂಪರ್ ಆಗುತ್ತೆ ಇದು. ನೋಡಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಎಗ್ ಬುರ್ಜಿ ಎಲ್ಲ ಮಾಡ್ತೇವಲ್ಲ ಆ ಥರನೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಸ್ವಲ್ಪ ಖಾರ ಆಗಿರುತ್ತೆ. ನೋಡಿ ಎಗ್ ಮಸಾಲ ರೆಡಿ ಆಗಿದೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೇನೆ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರಿಗೂ ಬಾಯ್.